ಉಡುಪಿಯ ಸರ್ಕಾರಿ ಕಾಲೇಜಿನಲ್ಲಿ ಸ್ಕಾರ್ಫ್ ವಿವಾದ ಬಿಸಿಯಾಗಿ ಇರುವಂತೆಯೇ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಸಮೀಪದ ದಾಮಸ್ಕಟ್ಟೆ ಪೊಂಪಾಯಿ ಕಾಲೇಜಿನಲ್ಲಿ ಸ್ಕಾರ್ಫ್ ವಿವಾದ ಪ್ರಾರಂಭವಾಗಿದೆ. ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಗಳು ಸ್ಕಾರ್ಫ್ ಹಾಕಿ ತರಗತಿಗೆ ಹಾಜರಾದ ಕಾರಣ ಹಿಂದೂ ವಿದ್ಯಾರ್ಥಿನಿಯರು ಕೇಸರಿ ಶಾಲು ಹಾಕಿ ತರಗತಿಗೆ ಹಾಜರಾಗಿದ್ದಾರೆ. ವಿದ್ಯಾರ್ಥಿಗಳು ಸ್ಕಾರ್ಫ್ ವಿಚಾರ ಕುರಿತು ಶಾಲಾ ಆಡಳಿತ ಮಂಡಳಿ ಮಾಹಿತಿ ನೀಡಿದ್ದು, ಆಡಳಿತ ಮಂಡಳಿ ಸಭೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಸ್ಕಾರ್ಫ್ ತೆಗೆಯುವ ತನಕ ನಾವು ಕೇಸರಿ ಶಾಲು ತೆಗೆಯುವುದಿಲ್ಲ, ನಮಗೆ ಹಿಂದೂ ಸಂಘಟನೆಗಳ ಬೆಂಬಲ ಸೂಚಿಸಿದ್ದಾವೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಈಗ ಮುಸ್ಲಿಂ ಸ್ಟೂಡೆಂಟ್ಸ್ ಅವರು ಸ್ಕಾರ್ಫ್ ಹಾಕೊಂಡು ಬರ್ತಾರೆ, ಹಾಗಾಗಿ ನಾವು ಆರೆಂಜ್ ಶಾಲು ಹಾಕೊಂಡು ಬರ್ತೇವೆ. ಒಂದು ವೇಳೆ ಅವರು ಸ್ಕಾರ್ಫ್ ತೆಗೆದುಕೊಂಡು ಬಂದರೆ ನಾವು ಸಹ ಅವರು ಯಾವ ತೆಗಿತಾರೆ ಅವರು ತೆಗೆದಾದ್ಮೇಲೆ ನಾವು ಸ್ಕಾರ್ಫ್ ಕೇಸರಿ ಶಾಲು ತೆಗಿತಾರೆ. ಅವ್ರು ಮುಂದುವರಿಸಿದ್ರೆ ನಾವು ಮುಂದುವರಿಸ್ತೇವೆ. ತುಂಬ ಸಂಘಟನೆ ಬೆಂಬಲ, ವಿಶ್ವ ಹಿಂದೂ ಬಜರಂಗ ದಳ ಮತ್ತು ಹಿಂದೂ ಪರಿಷತ್ ತುಂಬ ಸಂಘಟನೆಗಳು ಮತ್ತು ABVP ತುಂಬ ಸಂಘಟನೆಗಳು ನಮಗೆ ಬೆಂಬಲವಿದೆ. ಮ್ಯಾನೇಜ್ಮೆಂಟ್ ನಿನ್ನೆ ಗೊತ್ತುಂಟು, ನಿನ್ನೆ ಮಾತಾಡೆಲ್ಲ ಆಗಿದೆ. ಹಾಂ, ಅವ್ರು ನಿನ್ನೆ ಹೇಳಿದ್ರು ಮೀಟಿಂಗ್ ಮಾಡ್ತೇವೆ ಅಂತ, ಮತ್ತೆ ಎಂತ ಹೇಳಿದ್ರು ಅಷ್ಟೇ, ಮತ್ತೆ ಸುದ್ದಿಲ್ಲ.